ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಾಹು ಕ್ರಿಯೇಷನ್ಸ್. ನೋಡ್ತಿದ್ದೀರಲ್ವ, ಈಗ ನಾನು ಮಾಡೋ ರೆಸಿಪಿ ಸೆಟ್ ದೋಸೆ ಅಂದ್ಕೊತಿದ್ದೀರಾ ಅಲ್ಲ ಫ್ರೆಂಡ್ಸ್. ಇಷ್ಟಕ್ಕೆ ಮುಂಚೆ ನೋಡ್ತಿರ್ತೀರ ಈಗಿನ ಟ್ರೆಂಡಲ್ಲಿರೋದು ಲಿಕ್ವಿಡ್ ಚಪಾತಿ ಅಂತಂದ್ಬಿಟ್ಟು ಎಲ್ಲರೂ ಪ್ರಿಪೇರ್ ಮಾಡ್ತಿದ್ದಾರೆ. ಅದು ಹೇಗೆ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ನೋಡ್ತಿದ್ದೀರಲ್ಲ, ನನಗಂತೂ ಬರಲಿಲ್ಲ. ಆ್ಯಕ್ಚುಲಿ ಬರಲ್ಲ ಅಂತಂದರೆ ನಾನು ಟ್ರೈ ಮಾಡಿದೆ. ನೋಡಿಬಿಡೋಣ, ಬರೆದಿದ್ರೆ ಇದನ್ನು ವೀಡಿಯೋ ಮಾಡಿಡೋಣ ಅಂದ್ಬಿಟ್ಟು ಈ ಥರ ಟ್ರೈ ಮಾಡ್ತಿದ್ದೀನಿ. ಈಗಿನ ಟ್ರೆಂಡಲ್ಲಿರೋಂತಹ ಲಿಕ್ವಿಡ್ ಚಪಾತಿಯನ್ನು ಹೇಗೆ ಪ್ರಿಪೇರ್ ಮಾಡೋದಂತ ನೋಡಿ. ಮೊದಲಿಗೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ವ, ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ಚಪಾತಿ ಥರ ಬರೋದೇ ಇಲ್ಲ, ಆದರೆ ಅವರೆಲ್ಲರೂ ಚಪಾತಿ ಲಿಕ್ವಿಡ್ ಅಂದ್ಬಿಟ್ಟು ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದಾರೆ. ನನಗಂತೂ ಖಂಡಿತ ಬರಲೇ ಇಲ್ಲ. ನಾನು 2-3 ಸಲ ಟ್ರೈ ಮಾಡಿ ಫೇಲ್ ಆಗಿದ್ದೀನಿ. ನಿಮ್ಗೆ ಯಾರಾದರೂ ಪರ್ಫೆಕ್ಟಾಗಿ ಬಂದಿದೆ ಅಂತಂದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಬಂದಿದೆ ಅಂತಂದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನೋಡ್ತಿದ್ದೀರಲ್ವ, ಈ ಥರ ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇರೆ ಬಿಡಬೇಕು. ನಾನು ಚಪಾತಿ ಹಿಟ್ಟಲ್ಲಿ ಸಹ ಟ್ರೈ ಮಾಡಿದ್ದೀನಿ. ಇದು ಮೈದಾ ಹಿಟ್ಟು, 2ರಲ್ಲೂ ಟ್ರೈ ಮಾಡಿದ್ದೀನಿ. ನನಗೆ ಬರಲೇ ಇಲ್ಲ. ಆ್ಯಕ್ಚುಲಿ ಬರೋದಿಲ್ಲ ಫ್ರೆಂಡ್ಸ್, ಸುಮ್ಮನೆ ತೋರಿಸಿದ್ದಾರೆ ಅಷ್ಟೇ. ಆಗಲಿ, ಒಬ್ರು ಏನು ಮಾಡ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ ಆಗಲಿ, ಖಂಡಿತ ಇದು ಬರೋದಿಲ್ಲ. ನೋಡ್ತಿದ್ದೀರಲ್ವ, ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಹಿಟ್ಟಲ್ಲಿ ಕ್ಲೀನಾಗಿ ಮಿಕ್ಸ್ ಆಗೋಗಬೇಕು. ಚಪಾತಿ ಬಡದೆ ಹೋದ್ರೂ ದೋಸೆ ಮಾತ್ರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ದೋಸೆ ಮಾತ್ರ. ಸರಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಥರ ಬೇಕಿದ್ದರೆ ಪ್ರಿಪೇರ್ ಮಾಡ್ಕೋಬೋದು ನೀವು. ಚಪಾತಿ ಹಿಟ್ಟಲ್ಲೂ ಚೆನ್ನಾಗಿರುತ್ತೆ, ಮೈದಾ ಹಿಟ್ಟಲ್ಲೂ ಸಹ ದೋಸೆ ಥರ ಚೆನ್ನಾಗಿರುತ್ತೆ. ಅಷ್ಟೇ ಆಗಲಿ, ಚಪಾತಿ ಖಂಡಿತವಾಗ್ಲೂ ಬರೋದೇ ಇಲ್ಲ. ನೋಡ್ತಿದ್ದೀರಲ್ವ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಒಂದು 5-10 ನಿಮಿಷ ಮುಚ್ಚಿಟ್ಕೊಂಡ್ರೆ ಅದೆಲ್ಲ ಕ್ಲೀನಾಗಿ ಸೆಟ್ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ವ, 10 ನಿಮಿಷ ನಂತರ ಎಲ್ಲ ಕ್ಲೀನಾಗಿ ಸೆಟ್ ಆಗಿರುತ್ತೆ, ಗಂಟು ಇರ್ದಿರ. ಇನ್ನೊಂದ್ಸಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾವು ದೋಸೆ ಥರನೂ ಹೊಯ್ಕೋಬೋದು. ಅವರೆಲ್ಲರೂ ಈ ಥರ ಪ್ಯಾನ್ ಒಳಗೆ ಚಪಾತಿ ಥರ ಪ್ರಿಪೇರ್ ಮಾಡಿದ್ದಾರೆ. ಸರಿ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಇದು ನಾನು ಹೆಂಚಲ್ಲಿ ಸೆಟ್ ದೋಸೆ ಥರ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದಂತೂ ಚೆನ್ನಾಗಿರುತ್ತೆ. ಈ ಥರ ದೋಸೆ ಥರ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಇನ್ಸ್ಟೆಂಟು ಸೆಟ್ ದೋಸೆ ಅಂತಲೇ ಹೇಳ್ಬೋದು. ತುಂಬ ಸ್ಮೂತಾಗಿ ಸಕ್ಕರೆ ಹಾಕಿದ್ದಕ್ಕೆ ತುಂಬ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇದು ಪ್ಯಾನಲ್ಲಿ ಮಾಡಿರೋದು. ಅವರೆಲ್ಲ ತೋರಿಸಿದಾರಲ್ಲ ಚಪಾತಿ ಅಂತ, ಅದಂತೂ ಖಂಡಿತ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ನೋಡ್ತಿದ್ದೀರಲ್ವ, 20 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಟರು ಸಹ ಬರಲಿಲ್ಲ. ಈ ಥರ ಸೆಟ್ ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಮಕ್ಕಳಿಗೂ ಸಹ ಇದು ಇಷ್ಟ ಆಗುತ್ತೆ. ತುಂಬ ಸ್ಮೂತಾಗಿ, ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಅದಕ್ಕೆ ಅದು ಬರದೇ ಹೋಗಲಿ ನಾನು ಈ ಥರ ದೋಸೆಗಳು, ಚಿಕ್ಕ ಚಿಕ್ಕ ಪುಟಾಣಿ ದೋಸೆಗಳು ಮಕ್ಕಳಿಗೋಸ್ಕರ ಪ್ರಿಪೇರ್ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಿದ್ದೀರಲ್ವ, ಎಲ್ಲವೂ ಅದೇ ಥರ ದೋಸೆ ಥರ ಪ್ರಿಪೇರ್ ಮಾಡ್ಕೊಂಡು ಯಾವುದೇ ಕರಿ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.